ಇತ್ತೀಚೆಗಷ್ಟೇ ಡಿ-ಬಾಸ್ ಜೊತೆ ಸಿನಿಮಾ ಮಾಡೋದಾಗಿ ನಿರ್ಮಾಪಕಿ ಶೈಲಜನಾಗ್ ಘೋಷಿಸಿದ್ರು. ಆದ್ರೆ ಈ ಚಿತ್ರದ ಹೆಸರೇನು ಅನ್ನೋದಕ್ಕೆ ಉತ್ತರ ಇರಲಿಲ್ಲ. D55 ಅಂದ್ರೆ ಇದು ದರ್ಶನ್ ಅವರ 55ನೇ ಚಿತ್ರ ಅನ್ನೋ ಮಾಹಿತಿಯಷ್ಟೇ ರಿವೀಲ್ ಆಗಿತ್ತು. ಆದ್ರೆ ಇದೀಗ ಎಲ್ಲದಕ್ಕೂ ತೆರೆ ಬಿದ್ದಿದೆ. ಹರಿಕೃಷ್ಣನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಹರಿಕೃಷ್ಣ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವ ಈ ಚಿತ್ರದ ಟೈಟಲ್ ಲಾಂಚ್ ಆಗಲಿದೆ. ಇದೇ ಸೆಪ್ಟೆಂಬರ್ 10ರಂದು ಡಿ-ಬಾಸ್ನ 55ನೇ ಚಿತ್ರದ ಹೆಸರೇನು ಅನ್ನೋದಕ್ಕೆ ತೆರೆ ಬೀಳಲಿದೆ. ಈ ವಿಚಾರವನ್ನು ಸ್ವತಃ ನಿರ್ಮಾಪಕಿ ಶೈಲಜನಾಗ್ ಅವರೇ ಹೇಳಿಕೊಂಡಿದ್ದಾರೆ. ಹಾಗೆ ಈ ಚಿತ್ರದ ಪೋಸ್ಟರ್ ಒಂದನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಶೈಲಜನಾಗ್ ಜೊತೆಗೆ ಬಿ ಸುರೇಶ್ ಅವರು ಬಂಡವಾಳ ಹೂಡಲಿರುವ ಈ ಚಿತ್ರ ಪಕ್ಕಾ ಮಾಸ್ ಸಿನಿಮಾ. ಡಿ-ಬಾಸ್ ಅಭಿಮಾನಿಗಳಿಗೆ ಇಷ್ಟವಾಗುವಂತೆ ಪಕ್ಕಾ ಕಮರ್ಷಿಯಲ್ ಚಿತ್ರವೂ ಹೌದು. ಈಗಾಗಲೇ ಸ್ಕ್ರಿಪ್ಟ್ ಕೆಲಸವನ್ನು ಹರಿಕೃಷ್ಣ ಅವರು ಪೂರ್ಣಗೊಳಿಸಿದ್ದು, ಕಲಾವಿದರ ಆಯ್ಕೆ ನಡೀತಾ ಇದೆ. D55 ಬಳಗಕ್ಕೆ ಯಾರೆಲ್ಲ ಸೇರ್ಕೋತಾರೋ ಕಾದು ನೋಡಬೇಕು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.